ನವಚೇತನವ ಹರಿಸಿ ಸುವಿಚಾರಗಳ ಧಾರೆ ಹರಿಯಲೆಮ್ಮಿಡೆಗೆ ಅಜ್ಞಾನದ ಅಂಧಕಾರದ ಭುವಿಯಲ್ಲಿ ಸುಜ್ಞಾನ ದೀವಿಗೆಯ ಬೆಳಕ ಕಿರಣವ ಚೆಲ್ಲಿ ಸೌಹಾರ್ದ ದಾರಿಯಲ್ಲಿ ಮುನ್ನಡೆಸು ದೇವಾ, ಸೌಹಾರ್ದ ದಾರಿಯಲ್ಲಿ ಮುನ್ನಡೆಸು ದೇವಾ. ಸುವಿಚಾರಗಳ ಧಾರೆ ಹರಿಯಲೆಮ್ಮೆಡೆಗೆ ನವಜ್ಞಾನ ನವಸ್ಫೂರ್ತಿ ನವಚೇತನವ ಹರಿಸಿ ಸುವಿಚಾರಗಳ ಧಾರೆ ಹರಿಯಲೆಮ್ಮೆಡೆಗೆ. ಹಾಗೂ ಶಶಿಕಲಾ ಮೇಡಮ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಅತಿಥಿ ಶ್ರೀಯುತ ದಿನೇಶ್ ಕುಂಪಲ, ಇವರ ಬಗ್ಗೆ ತಮಗೆಲ್ಲರಿಗೂ ಪರಿಚಯ ಇದೆ. ಇವರು ಉತ್ತಮ ಒಬ್ಬ ನಾಟಕ ಕಲಾವಿದರು ಅಲ್ಲದೆ ಚಲನಚಿತ್ರ ರಂಗದಲ್ಲಿ ಹಲವಾರು ಹೆಸರನ್ನು ಗಳಿಸಿದಂಥ ಒಬ್ಬ ಪ್ರತಿಭಾವಂತ ಯುವ ಕಲಾವಿದ. ನಿಮ್ಮೆಲ್ಲರ ಪ್ರೀತಿಯ ದಿನೇಶ್ ಕುಂಪಲನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೃತಿಯವರು ಪುಷ್ಪವನ್ನು ಕೊಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಅತಿಥಿ ಧನಲಕ್ಷ್ಮಿ ಗಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರು. ತಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಮನ್ವಿ ಇವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಅತಿಥಿ ಶ್ರೀ ನಿತೀಶ್ ಕುಮಾರ್ ಶೆಟ್ಟಿ, ಪಿಲಾರ್ ಯುವಕ ಮಂಡಲ ಅಧ್ಯಕ್ಷರು. ತಮಗೂ ಕೂಡ ಸೇರಿ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಾನ್ವಿ ಇವರು ಪುಷ್ಪವನ್ನು ಕೊಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಅತಿಥಿ ಸಂಗೀತ ರಾವ್, ಇವರು ಪ್ರಾಂಶುಪಾಲರು. ತಮಗೆ ಕೂಡ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಾತ್ವಿ ಇವರು ಪುಷ್ಪವನ್ನು ಕೊಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಮತ್ತೊಬ್ಬರ ಅತಿಥಿ ಯಶವಂತ್ ಶೆಟ್ಟಿ, ಕೋಶಾಧಿಕಾರಿ, ಪಿಲಾರ್ ಯುವಕ ಮಂಡಲ. ಸರ್, ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಆದ್ಯರವರು ಪುಷ್ಪವನ್ನು ಕೊಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಅತಿಥಿ ಶ್ರೀಯುತ ನಾರಾಯಣ್ ಕುಂಪಲ, ಮಾಜಿ ಸಂಸ್ಥಾಪಕರು, ಕೇಸರಿ ಮಿತ್ರ ಮಂಡಳಿ ಕುಂಪಲ. ಸರ್, ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಲಿವಿಯಾ ಇವರು ಪುಷ್ಪವನ್ನು ಕೊಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಅತಿಥಿ ಶಶಿಕಲಾ ಗಟ್ಟಿ, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಾಮಾನ್ಯ ಇವರು ಪುಷ್ಪವನ್ನು ಕೊಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನೆರೆದಿರುವ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತೊಮ್ಮೆ ತುಂಬರದ ಸ್ವಾಗತವನ್ನು ಬಯಸುತ್ತಾ ಮುಂದೆ ನಾವು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಕಾರ್ಯಕ್ರಮದ ಆರಂಭದೊಂದಿಗೆ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ದೀಪನ ನೀಡಲಿಕ್ತಾ ಇದ್ದಾರೆ. ನಾವೆಲ್ಲರೂ ಈ ಜಗತ್ತಿಗೆ ಬೆಳಕಾಗಿರಬೇಕು. ಒಬ್ಬನ ಕ್ರಿಯಾಶೀಲತೆ, ಒಬ್ಬನ ಆಸಕ್ತಿ ಅದು ಆತನಲ್ಲೇ ಕುಂದಿ ಹೋಗಬಾರದು. ಅದು ಇನ್ನೂ ಹಲವಾರು ಜನರ ಬದುಕಿನ ಕೌಶಲ್ಯತೆಗೆ ಬೆಳಕಾಗಲೆಂಬ ಆಶಯದೊಂದಿಗೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬ ಕವಿನುಡಿಯೊಂದಿಗೆ ದೀಪೋಚ್ಚನಗೊಳ್ತಾ ಇದೆ. ಬೆಳಗುವ ದೀಪವು ಕತ್ತಲನ್ನು ಹೊಗಳುವಂತೆ ಅಂಧಕಾರದ ಜನತೆಗೆ ಜ್ಞಾನದ ಬೆಳಕನ್ನು ನೀಡೆಂದು ಪ್ರಾರ್ಥಿಸುತ್ತಾ, ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದೀಪೋಚ್ಚನಗೊಳ್ತಾ ಇದೆ. ನಾವೆಲ್ಲರೂ ಈ ಜಗತ್ತಿಗೆ ಬೆಳಕಾಗಿರಬೇಕು. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣಬೇಕಿದ್ರೆ ದೇವರ ಅನುಗ್ರಹ, ಆಶೀರ್ವಾದ ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ಭಗವಂತನು ಇದಕ್ಕೆ ನಮಗೆಲ್ಲರಿಗೂ ಕರುಣಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಉದ್ಘಾಟನೆಗೊಂಡಿದೆ. ಉದ್ಘಾಟನೆಯಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ತುಂಬುವುದರ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನೀವೆಲ್ಲರೂ ಖಂಡಿತ ನಮ್ಮ ಭಾಷಣ ಕೇಳಲಿಕ್ಕಾಗಿ ಬಂದವರಂತ ಖಂಡಿತ ಅಲ್ಲ. ಯಾಕಂತ ಹೇಳಿದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಸ್ಪರ್ಧೆ ಬೇಕು. ಆ ಸ್ಪರ್ಧೆಯಲ್ಲಿ ವಿಜೇತರ ಘೋಷಣೆ ಬೇಕು. ಈ ಮೂಲಕ ನಿಮ್ಮ ಚಿತ್ತದಲ್ಲಿ ಮೂಡಿರತಕ್ಕಂಥ ಚಿತ್ರವನ್ನು ಇಲ್ಲಿ ಬಿಡಿಸಲಿಕ್ಕೆ ಬಂದಿರುವವರು. ಆದ್ದರಿಂದ ತುಂಬ ಸಮಯ ತೆಗೊಳ್ಳೋದಿಲ್ಲ. ಮಕ್ಕಳೇ, ನೀವೇನಾದರೂ ಒಂದು ಸಾಧಿಸಬೇಕು.
ಕೇವಲ ಶಿಕ್ಷಣ ಮಾತ್ರ ಅಲ್ಲದೆ ಶಿಕ್ಷಣದಿಂದ ಇತರ ಯಾವುದಾದ್ರೊಂದು ರೀತಿಯಲ್ಲಿ ಸಾಧನೆ ಮಾಡಬೇಕಂತೇಳಿ ಹಂಬಲಿಸುವವರು ನೀವು, ಅದಕ್ಕೆ ಪ್ರೋತ್ಸಾಹಿಸುವವರು ನಿಮ್ಮ ಪೋಷಕರು. ಅನೇಕ ಬಾರಿ ನಮ್ಮ ಕೂಡ ಕೆಲವೊಂದು ಶಾಲೆಗಳಲ್ಲಿ ಮಾತಾಡುವಾಗ ಪೋಷಕರು ಮತ್ತು ಮಕ್ಕಳ ಭಾವನೆಗಳು ಅರ್ಥ ಆಗ್ತದೆ. ಈಗಿನ ಕಾಲದಲ್ಲಿ ಸ್ಪರ್ಧಾತ್ಮಕ ಯುಗ ಅಂತೇಳಿ ಹೇಳ್ತೀವಿ. ಎಬವ್ 90, 95, 98, 100 ಕೊನೆಗೆ ಅಲ್ವಾ ನಮ್ಮೆಲ್ಲರ ಚಿತ್ತ ಇರುವುದು 100ರಲ್ಲಿ 100 ಅಂಕ ತೆಗಿಬೇಕು. ಪೋಷಕರ ಮನಸ್ಥಿತಿ ಕೂಡ ಅದೇ ರೀತಿ ಹೇಳ್ತಾರೆ. 25,000ಗೂ 1,000 ರೂಪಾಯಿ ಕಮ್ಮಿ ಆವನ್ಲಿಕ್ಕ ಕಟ್ಟದು ಬೈದೆ ಅಂಚ ಮಾರ್ಕ್ಲ 100ಕ್ಕೆ ಅಂಕ ದೆಪ್ಪೋಡು. ಪೋಷಕರ ಮಾತು ಸರಿಯಲ್ವಾ, ಅನಿಸಿಕೆ ಕೂಡ ಸರಿಯಲ್ವಾ? ಆದರೆ ಸಾಲು ಮರದ ತಿಮ್ಮಕ್ಕ ಎಲ್ಲಿ 100ಕ್ಕೆ 100 ಅಂಕ ತೆಗೆದಿದ್ರಾ? ಅವರಿಗೆ ಪದ್ಮಶ್ರೀ ಬರಲಿಲ್ವಾ? ಹರಿಕಳ ಆಜಬ್ಬ ಯಾವ ಶಾಲೆಯಲ್ಲಿ ಕಲಿತು 100ಕ್ಕೆ 100 ಅಂಕ ತೆಗೊಂಡ್ರು? ಅಮೇ ಮಹಾಲಿಂಗ ಯಾವ ಕಾಲೇಜಲ್ಲಿ PhD ಮಾಡಿದರು? ನಾವು ಕೇವಲ ಒಂದು ಶಿಕ್ಷಣ ಎಬವ್ 90, 95, 100 ಈ ಅಂಕಕ್ಕೆ ಮಾತ್ರ ಮಕ್ಕಳ ಮನಸ್ಸನ್ನು ಕೊಡುವುದರ ಬದಲಿಗೆ ಇಂಥ ಚಿತ್ರಕಲೆ ಸಾಧನೆಗೆ ಅಂಕಗಳೇ ಮಾನದಂಡ ಅಲ್ಲ. ಸಾಧನೆಗೆ ನಾವು ಒಂದಷ್ಟು ಕಲ್ತಿದ್ದೇವೆ ಎಂಬುದು ಅಥವಾ ಹೆಸರಿನ ಮುಂದೆ ಬರತಕ್ಕಂಥ ಡಿಗ್ರಿ PhDಗಳು ಮಾನದಂಡ ಅಲ್ಲ. ದೈಹಿಕ ನ್ಯೂನತೆಯನ್ನು ಮೀರಿ ಕೂಡ ಇವತ್ತು ಸಾಧನೆ ಮಾಡ್ತಾ ಇದ್ದಾರೆ ಕೆಲವರು. ಅದೇ ನವೀನರ ಒಬ್ಬರು ಮಿತ್ರರಿದ್ದಾರೆ ಜಗದೀಶ್ ಅಂತೇಳಿ, ಅವರದೇ ಉದಾಹರಣೆಯನ್ನು ನಿಮಗೆ ಕೊಡ್ತಿದ್ದೇನೆ. ಅವರ 2 ಕಾಲು ಸೊಟ್ಟಗೆ, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಅಪ್ಪ ಅಮ್ಮ ಇಬ್ಬರು ಕೂಡ ಅನಾರೋಗ್ಯದಲ್ಲಿರುವವರು, ಜೊತೆಯಲ್ಲಿ ಒಬ್ಬಳು ಅಕ್ಕ, 2 ಮಕ್ಕಳನ್ನು ಇಟ್ಕೊಂಡು ಅವರ ಮನೆಯಲ್ಲೇ ಇದ್ದಾರೆ, ಗಂಡ ಇಲ್ಲ. ಯೋಚನೆ ಮಾಡಿ, ಆ ಜಗದೀಶ ತನ್ನ ಸಂಪಾದನೆ ಎಷ್ಟು ಭಾಗವನ್ನು ಮನೆಗೆ ವ್ಯಯಿಸಬೇಕು. ತನ್ನ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ ಜಗದೀಶ್ ಪೂಜಾರಿ ಅಂತೇಳಿ. ನೀವು ಗಮನಿಸಿರ್ಬೋದು. 2 ಕಾಲು ಸೊಟ್ಟಗೆ ಯಾವುದೇ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು 4 ಚಕ್ರದ ಸ್ಕೂಟರ್, ಸರ್ಕಾರ ಕೊಟ್ಟಿರ್ತಕ್ಕಂಥ 4 ಚಕ್ರದ ಸ್ಕೂಟರಲ್ಲಿ ಓಡಾಡ್ತಿದ್ದಾರೆ. ಅಂಥವರು ಸಾಧನೆ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಮಾತ್ರ ಅಲ್ಲ, 100 ಸಂಘ ಸಂಸ್ಥೆಯವರು ಕರೆದು ಗೌರವಿಸಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಪ್ರಯತ್ನದಲ್ಲಿರಬೇಕಿದ್ರೆ ನಮಗೆ ದೇವರ ದಯದಿಂದ ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ನಾವು ಸದೃಢ ಆಗಿದ್ದೇವೆ, ಮಾನಸಿಕವಾಗಿ ಸದೃಢವಾಗಿದ್ದೇವೆ. ತಂದೆ ತಾಯಿ ನಮಗೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣಕ್ಕೆ ಒಳ್ಳೆಯ ರೀತಿಯ ಮಾರ್ಗದರ್ಶಕರಾಗಿದ್ದಾರೆ. ನಾವು ಅವರಿಗೆ ಏನು ಕೊಡ್ಬೋದು? ಇತ್ತೀಚೆಗೆ ನಮ್ಮ ಮಿತ್ರ ಟೈಲರ್ ಅವರ ಮಗ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ಅಂತ ಕೇಳಿದಾಗ ತುಂಬ ಬೇಸರ ಆಯಿತು. ಕಲ್ತಿದ್ದಕ್ಕೆ ಸೂಕ್ತವಾಗಿ ಉದ್ಯೋಗ ಸಿಗಲಿಲ್ಲ. ಇದು ಒಂದು ನೆವನವ? ಕಲ್ತಿದ್ದ ಮಾತ್ರಕ್ಕೆ ಒಂದು ಉದ್ಯೋಗ, ಕಲಿಯುವುದು ಉದ್ಯೋಗ ಆಗಲಿಕ್ಕೆ ಮಾತ್ರವಾ? ಅಥವಾ ಉದ್ಯೋಗ ಸಿಗಬೇಕಿದ್ರೆ ಕಲಿಕೆ ಬೇಕು, ಇಲ್ಲ ಅಂತೇಳಿ ಹೇಳೋದಿಲ್ಲ. ಆದರೆ ಕಲ್ತಿದ್ದಕ್ಕೇ ಉದ್ಯೋಗ ಸಿಗಬೇಕು, ಅದೇ ಉದ್ಯೋಗ ಸಿಗಬೇಕು. ಜೀವನದಲ್ಲಿ ಸಾಧಿಸಬೇಕಿದ್ರೆ ಒಬ್ಬ ನಟನ ಉದಾಹರಣೆ ಕೊಡ್ತೀನಿ. ನೀವೆಲ್ಲರೂ ನೋಡಿರ್ಬೋದು. ಅವರು ಇವತ್ತು ವೇದಿಕೆಯಲ್ಲಿ ನಿಂತು ಇದೇ ರೀತಿ ಭಾಷಣ ಎಲ್ಲ ಮಾಡ್ತಾರೆ. ಅವರು 80ರ ದಶಕದಲ್ಲಿ BE ಇಂಜಿನಿಯರಿಂಗ್ ಮಾಡಿ ರ್ಯಾಂಕ್ ಹೋಲ್ಡರ್. ಆದರೆ ಆ ಸಂದರ್ಭದಲ್ಲಿ ಬಾಲಚಂದರ್ ಇದೇ ರೀತಿಯ ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರ ನಟನೆ ನೋಡಿ ತೀರ ಎಳೆಯ ಬಾಲಕ, 21 ವರ್ಷದ ಯುವಕ, ಅವನನ್ನು ತನ್ನ ಒಂದು ಸಿನಿಮಾಕ್ಕೆ ಕಿರು ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ. ಅಲ್ಲಿಂದ ಆ ನಟನ ಒಂದು ನೈಜ ಅಭಿನಯ ಎಲ್ಲ ನಿರ್ದೇಶಕರ ಮನಸೂರೆಗೊಳ್ತದೆ. ಆತ ಇವತ್ತು ಇಂಜಿನಿಯರ್ ಆಗಿ ಇರ್ತಿದ್ರೆ 1 ಲಕ್ಷಕ್ಕೆ ತಿಂಗಳಿಗೆ ದುಡಿತಿದ್ದ. ಆದರೆ ಇವತ್ತು ದಿನಕ್ಕೆ 1 ಲಕ್ಷ ದುಡಿಯುವಂಥ ವ್ಯವಸ್ಥೆ ಆತನಲ್ಲಿ ಉಂಟು. ಆತ ಸಿನಿಮಾ ನಿರ್ದೇಶನ ಮಾಡ್ತಾನೆ, ಸಿನಿಮಾ ನಟನೂ ಹೌದು. ರಮೇಶ್ ಅರವಿಂದ ಹೆಸರು ಕೇಳಿರ್ಬೋದು. ಅಂಥ ಒಬ್ಬ ನಟ ಮಾಡಿರೋದು ಇಂಜಿನಿಯರಿಂಗ್. ಈಗಿರೋದು ಯಾವ ಕ್ಷೇತ್ರ? ಸಿನಿಮಾ ಕ್ಷೇತ್ರ. ಆ ಸಿನಿಮಾ ಕ್ಷೇತ್ರದಲ್ಲಿ ಆಗಿದ್ರೆ ಇಂಜಿನಿಯರಿಂಗ್ ಕಲಿಕೆ ಅನಿವಾರ್ಯ ಅಂತ ಕೇಳಿದ್ರಿ, ಅದು ಕೂಡ ಬೇಕು, ಇದು ಕೂಡ ಬೇಕು. ರಾಜ್ಕುಮಾರ್ ಕಲ್ತಿದ್ದೆಷ್ಟು? ಯಾವ ಶಾಲೆ? ತೀರಾ ಪ್ರಾಥಮಿಕ ಶಿಕ್ಷಣ. ಆದರೆ ಇವತ್ತು ಕನ್ನಡದ ಮೇರು ನಟ ಅಲ್ವಾ? ಕಲಿಕೆ ಬೇಡ ಅಂತೇಳಿ ಹೇಳೋದಿಲ್ಲ. ಎಲ್ಲ ಸಾಧನೆಗೂ ಕಲಿಕೆಯೇ ಮಾನದಂಡ. ಉದ್ಯೋಗಕ್ಕಾಗಿ ಇಂಥ ವಿದ್ಯೆ ಕಲ್ತಿದ್ದೇನೆ, ಅದಕ್ಕೆ ಅದೇ ವಿದ್ಯೆ
ಅದೇ ಉದ್ಯೋಗ ಅಲ್ಲ. ನಾವು ಕಲಿತಿರೋದು ಒಂದಾದರೂ ಉದ್ಯೋಗ ಯಾವುದೇ ಕ್ಷೇತ್ರ ಆದರೂ ಆಯ್ಕೆ ಮಾಡಿಕೊಳ್ಳಿ. ಸಾಧನೆಗೆ ದೈಹಿಕ ನ್ಯೂನತೆ ಕೂಡ ಅಡ್ಡಿ ಅಲ್ಲ. ಸಾಧನೆಗೆ ಉದ್ಯೋಗನೇ ಇರಬೇಕಂತೇಳಿ ಪ್ರಯತ್ನ ಇರಬಾರ್ದು. ಸಾಧನೆಗೆ ತಾನು ಕಲ್ತಿದ್ದೇನೆ, ನನಗೆ ಇಂಥದೇ ಉದ್ಯೋಗ ಸಿಗಬೇಕು, ಅದು ಕೊಡಲ್ಲ. ಯಾವುದೇ ರೀತಿಯಲ್ಲಿ ಮುಂದಡಿ ಇಟ್ಟರೆ ದೇವರ ಆಶೀರ್ವಾದ ಖಂಡಿತ ಇದೆ. ಚಿತ್ರಕಲೆಯಲ್ಲಿ ಇವತ್ತು ನವೀನ್ ರೀಲ್ ಸಾಧನೆ ಮಾಡಿದ್ದಾರೆ, ಎಲ್ಲರ ಚಿತ್ತವನ್ನು ಸೆಳೆದಿದ್ದಾರೆ. ಹೌದಾ? ನೀವು ಹಾಡಲಿ ಕೂಡ ಬರ್ತದೆ, ರವಿವರ್ಮನ ಕುಂಚದ ಕಲೆ. ಹೌದಾ? ರವಿವರ್ಮನ ಕುಂಚದ, ಅವನದು ಆ ಕುಂಚದ ಕಲೆಗೆ ಅವನ ಹೆಸರು ಇವತ್ತಿಗೂ ಜನಸಾಮಾನ್ಯರ ಬಾಯಲ್ಲಿ ಹಾಡಾಗಿ ಹೊರಹೊಮ್ಮಿದೆ. ಹೌದಾ? ಅದರಿಂದ ಚಿತ್ರಕಲೆ ಕೂಡ ಯಾವುದೇ ಕಲೆಗಿಂತ ಕಡಿಮೆ ಅಲ್ಲ. ಆ ಕಲೆಯಲ್ಲಿ ತೊಡಗಿಸಿಕೊಳ್ಳಿ, ಮಕ್ಕಳಿಗೆ ಪ್ರೋತ್ಸಾಹಿಸಿ, ಆ ಮೂಲಕ ಮಕ್ಕಳ ಬೆಳವಣಿಗೆಗೆ ಎಬವ್ 95 ಎಂದು ತಲೆಗೆ ತುರುಕಿಸದೆ, ಪೋಷಕರಲ್ಲಿ ಕೂಡ ವಿನಂತಿ, ಮಕ್ಕಳಿಗೆ ಮಾನಸಿಕ ಒತ್ತಡ ಹಾಕಬೇಡಿ. ಯಾಕಂತೇಳಿದರೆ ಇನ್ನು 2 ತಿಂಗಳ ಒಳಗೆ ಎಲ್ಲ ಮಕ್ಕಳ ಪರೀಕ್ಷೆಗಳು ಮುಗಿದಿರ್ತದೆ. ಹೌದಾ? ಒತ್ತಡ ಹಾಕಬೇಡಿ. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದರಲ್ಲಿ ಅವರು ಮುನ್ನಡೆಯುತ್ತಾರೆ, ಯಾವುದಕ್ಕೆ ಮುನ್ನುಗ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡಿ. ಸಮಾಜದಲ್ಲಿ ಬೇಕಾದಷ್ಟು ಅವಕಾಶಗಳಿದೆ ಸಾಧನೆ ಮಾಡಲಿಕ್ಕೆ. ಇವತ್ತು ಬೆಳಿಗ್ಗೆ ಒಂದು ಕಂಬಳ ಆಗಿದೆ. ಒಬ್ಬರು ನಾಸಾದಲ್ಲಿ ಇರತಕ್ಕಂಥ ಒಬ್ಬರ ವಿಜ್ಞಾನಿ, ಅವರ ಮನೆಯ ಎತ್ತುಗಳು ದ್ವಿತೀಯ ಬಹುಮಾನ ಗಳಿಸಿದೆ. ನಮ್ಮ ಜಪ್ಪಿನಮೊಗ್ಗರಲ್ಲಿ ಆಗಿರ್ತಕ್ಕಂಥ ಒಬ್ಬರು ನಾಸಾದಲ್ಲಿದ್ದಾರೆ ವಿಜ್ಞಾನಿ, ಅವರ ಕೋಣಗಳು ಇವತ್ತು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಜಯ ವಿಜಯ ಜೋಡಿಕೆರೆ ಕಂಬಳದಲ್ಲಿ. ಈ ರೀತಿ ಬೇರೆ ಬೇರೆ ಸಾಧನೆಗೆ ವಿಜ್ಞಾನಿ ಆಗಿದ್ದರೂ ಕೂಡ ನಮ್ಮ ಹವ್ಯಾಸ ಕ್ಷೇತ್ರ ಬೇರೆ ಇರ್ತದೆ, ಅದನ್ನು ಕೂಡ ರೂಢಿಸ್ಕೊಳ್ಬೇಕು. ಜೊತೆಯಲ್ಲಿ ಪುಟ್ಟ ಮಕ್ಕಳಿಗೆ ಇನ್ನೊಮ್ಮೆ ನಿಮ್ಮಲ್ಲಿ ಸಂಸ್ಕಾರ ಬೆಳೆಸುವಂಥ ಪ್ರಕ್ರಿಯೆ ಬೆಳೆಯಬೇಕು. ಅದಕ್ಕಾಗಿ ನಾವು ಇಲ್ಲಿಯ ಈಗಾಗಲೇ ನಮ್ಮ ಅಕ್ಕನ ಹತ್ರ ಮಾತಾಡಿದ್ದೇನೆ, ದುರ್ಗವಾಹಿನಿಯ ಸಂಚಾಲಕರು, ಮಹಿಳಾ ಮಂಡಳಿಯವರು ಇದ್ದಾರೆ ಇಲ್ಲಿ, ಅವ್ರ ಹತ್ರ ಮಾತಾಡಿದ್ದೇನೆ. ಇಲ್ಲಿ ಒಂದು ಬಾಲಗೋಕುಲ ಆಗಬೇಕು. ಒಂದು ರೀತಿಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಶಿಕ್ಷಣ ಕೊಡಬೇಕು. ಯಾಕಂತೇಳಿದರೆ ಇವತ್ತು ಚಿಕ್ಕ ಪುಟ್ಟ ವಿಷಯಗಳಿಗೆ ಮೊಬೈಲ್ ಹಿಡ್ಕೊಂಡು, ಮೊಬೈಲ್ ತಪ್ಪಿದ ತಕ್ಷಣ ಮಕ್ಕಳು ಸಿಡುಕು ಅಥವಾ ದುಡುಕು ಅಥವಾ ಕೋಪ ಬಾಗಿಲು ಹಾಕಿಬಿಡ್ತಾರೆ. ಈ ರೀತಿಯ ಕೋಪದಿಂದ ಅವರನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕಿದ್ರೆ ಅವರಿಗೆ ಒಂದಷ್ಟು ಸಂಸ್ಕಾರ ಕೊಡಬೇಕು. ಆ ಬಾಲ ಸಂಸ್ಕಾರ ಕೇಂದ್ರ ಕೂಡ ಇಲ್ಲಿ ಆಗಬೇಕಂತೇಳಿ ನನ್ನ ವಿನಂತಿ. ಆದಷ್ಟು ಬೇಗ ಅದು ಕೂಡ ಇಲ್ಲಿ ಈ ಕೇಂದ್ರದಲ್ಲಿ ಆಗಲಿ ಅಂತ ಹಾರೈಸ್ತಾ, ನನ್ನ ಎಲ್ಲ ಕಾರ್ಯಗಳಲ್ಲಿ ಅವರು ನನಗೆ ಎಷ್ಟೋ ಸಲಹೆ ಸೂಚನೆಗಳನ್ನು ನೀಡಿ, ಮೊನ್ನೆ 1 ವಾರ ಆಯಿತು ಅವರು ದಿವಂಗತರಾಗಿ. 1 ನಿಮಿಷ ಅವರ ಪರವಾಗಿ ಎಲ್ಲರೂ ನಿಂತು ಮೌನ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ನಮ್ಮರ ವಿನಂತಿ. ವಿದ್ಯಾದಿ ದೇವತೆ ವಿದ್ಯಾಗಣಪತಿ ಶೃಂಗೇರಿ ಶಾರದಾಂಬರಿಗೆ ನಮಿಸುತ್ತಾ, ಈ ಪುಟ್ಟ ಪುಟ್ಟ ಮಕ್ಕಳ ಸಾಧನೆಗಳ ಪ್ರಪ್ರಥಮವಾದ ಈ ಚಿತ್ರಕಲಾ ಸ್ಪರ್ಧೆಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಪ್ರಥಮವಾಗಿ ಚಿತ್ರಕಲೆಯನ್ನು ಸಂಪೂರ್ಣವಾಗಿ ಅಲ್ಲದಿದ್ದರೂ ವಿವರಿತವಾಗಿ ನಮ್ಮ ನವೀನ್ ಪಿಲಾರ್ ನನ್ನನ್ನು ತುಂಬ ಸಲ ಅವರು ತೀರ್ಪುಗಾರರಾಗಿ ಆಹ್ವಾನಿಸಿದ್ದಾರೆ. ಅದೇ ರೀತಿ ಇವತ್ತು ಆಹ್ವಾನಿಸಿದ್ದಾರೆ. ಈ ಮಕ್ಕಳಲ್ಲಿ ಚಿತ್ರಕಲೆ ಈ ಒಂದು ಹವ್ಯಾಸ ಬರಲಿಕ್ಕೆ ಭಾರಿ ಕಷ್ಟ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲ್ಲ. ಇಲ್ಲಿ ಒಂದು 30-40 ಮಂದಿ ಸ್ಪರ್ಧಾರ್ಥಿಗಳು ಇರ್ಬೋದು, ಆದರೆ ಅದರಲ್ಲಿ 2-3 ಜನ ಆರ್ಟಿಸ್ಟ್ಗಳಾಗ್ತಾರೆ ಅಷ್ಟೇ. ನಾನು 1974ರಿಂದ ಇತ್ತೀಚಿನವರೆಗೂ ಚಿತ್ರಕಲೆ ಮಾಡ್ತಾ ಇದ್ದೇನೆ. ಆದರೆ ನನಗೆ ಅದರ ಸಂಪೂರ್ಣವಾಗಿ ನಾನಿನ್ನೂ ಅರಿತಿಲ್ಲ. ಪೂರ್ತಿ ಅರಿತದ್ದು ನಾನು ಬೆಂಗಳೂರಲ್ಲಿ ಮಾತ್ರ. ಬರೇ ಒಂದು ಪೆನ್ಸಿಲಿಂದ ಸ್ಟಾರ್ಟ್ ಮಾಡಿ, ಅದು ವಾಟರ್ ಕಲರ್, ಆಯಿಲ್ ಪೇಂಟ್, ಚಾರ್ಕೋಲ್ ಇತ್ಯಾದಿ ಮಾಧ್ಯಮಗಳಿಂದ ನಾನು ಕಲ್ತಿದ್ದೇನೆ ಹೊರತು ಇನ್ನೂ ಸಂಪೂರ್ಣವಾಗಿ ನಾನು ಕಲ್ತಿಲ್ಲ. ಆದರೆ ಮಕ್ಕಳೇ, ಒಂದು ಹೇಳ್ತೇನೆ, ಚಿತ್ರಕಲೆಯನ್ನು ಯಾರು ಕಲಿತಾರ ಅವರ ಬುದ್ಧಿ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದರೆ ಅದು ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡುವಂಥ ಕಾರ್ಯ. ಚಿತ್ರಕಲೆ ಎಲ್ರಿಗೂ ಒಲಿಯಲ್ಲ, ಖಂಡಿತವಾಗಿ ಹೇಳ್ತೇನೆ, ಎಲ್ರಿಗೂ ಒಲಿಯಲ್ಲ. ನಾನು ಗಣಪತಿ ಮಾಡ್ತೇನೆ, ದೇವಾದಿ ದೇವತೆಗಳನ್ನು ಚಿತ್ರಿಸ್ತೇನೆ, ಇದರಿಂದಲೇ ಸ್ಪರ್ಧೆ ಮಾಡ್ತೇನೆ, ಇದರಿಂದಲೇ ಬಹುಮಾನ ಗಳಿಸ್ತೇನೆ ಅಂತ ಹೇಳೋದು ಸುಳ್ಳು. ಒಂದು ಎಲೆಯನ್ನು ತಗೊಳ್ಳಿ, ಬರೇ ಎಲೆಯಲ್ಲಿಯೇ ನೀವು ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೀವು ಬಹುಮಾನ ಗೆಲ್ಬೋದು. ಒಂದು ಎಲೆಯಲ್ಲಿ ಸಾವಿರಾರು ಬಣ್ಣಗಳಿವೆ, ಬರೇ ಅದು ನೋಡಲಿಕ್ಕೆ ಮಾತ್ರ ಹಸಿರು ಇದೆ, ನೋಡಲಿಕ್ಕೆ ಮಾತ್ರ ಹಸಿರು ಕಾಣುತ್ತೆ. ಅದರಲ್ಲಿ ಹಳದಿ, ಕೆಂಪು, ನೀಲಿ 3 ವಿಧದ ಹಸಿರು ಬಣ್ಣಗಳು ಸೇರಿದೆ. ಇವೆಲ್ಲವುಗಳ ಮಿಶ್ರಣದಿಂದಲೇ ಎಲೆಯ ಚಿತ್ರಣ ಬರುತ್ತೆ. ಕೇವಲ ಒಂದು ಸ್ಪರ್ಧೆಯಲ್ಲಿ ನೀವು ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಆದ್ದರಿಂದ
ಮಕ್ಕಳೇ, ದಯವಿಟ್ಟು ನೀವೆಲ್ಲರೂ ಎಷ್ಟು ಜನಕ್ಕೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆಯಾ ಅವರು ಇನ್ನೂ ಅದನ್ನು ಮುಂದುವರಿಸ್ಕೊಂಡು, ಈಗಲೇ ನಾರಾಯಣ್ ನನ್ನ ಮಿತ್ರರು ಹೇಳಿದ್ದಾರೆ, ಅವರು ನನ್ನ 6ನೇ ಕ್ಲಾಸಲ್ಲಿ ನನ್ನ ಸಹಪಾಠಿಗಳಾಗಿದ್ದರು. ನಾನು ಆವಾಗಲಂದ್ರೆ ಚಿತ್ರಕಲೆ ಬಿಡಿಸಿ ಇದ್ದೆ. ಆದ್ದರಿಂದ ದಯವಿಟ್ಟು ಎಲ್ಲ ಮಕ್ಕಳು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳೊಂದಿಗೆ ನೀವು ಇವತ್ತು ಭಾಗವಹಿಸಿ ಎಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಎಲ್ರಿಗೂ ಬಹುಮಾನ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಬಹುಮಾನಗಳಿರ್ಬೋದು. ಯಾವುದಾದ್ರು ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ನೀವು ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಮುಖ್ಯ, ಬಹುಮಾನ ಗೆಲ್ಲುವುದು ಖಂಡಿತ ಮುಖ್ಯವಲ್ಲ ಅಂತ ಹೇಳಿ ಈ ನನ್ನ ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮುದ್ದಾದ ಮಕ್ಕಳೇ, ಅವರನ್ನೆಲ್ಲರನ್ನ ಸಲಹಿ, ರಕ್ಷಿಸಿ, ಪೋಷಣೆ ಮಾಡಿ ಈ ದೇಶಕ್ಕೆ ಒಬ್ಬ ಸತ್ಪ್ರಜೆಯನ್ನು ಕೊಡುವಂಥ ನೆಲೆಯಲ್ಲಿ ತಂಕ ಕಟ್ಟಿ ನಿಂತಿರುವಂತಹ ಪೋಷಕರೇ, ವಿಶೇಷವಾಗಿ ಅದರಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಒಂದು ಚಿತ್ತಾರ ಎಂಬ ಹೆಸರಿನಲ್ಲಿ ತೆರೆಮರೆಯ ಕಾಯಿಯಾಗಿ ಒಬ್ಬರನ್ನು ನೋಡ್ತಾ ಇರ್ಬೋದು. ಇವರ ಪರಿಚಯ ಇದೆಯಾ? ನವೀನಣ್ಣ. ಪ್ರತಿ ಸಲ ಈ ವ್ಯಕ್ತಿಯ ಪರಿಚಯ ಮನುಷ್ಯನಿಗೆ ಎಲ್ಲರಿಗೂ ಬಹಳ ಕಡಿಮೆ. ಆದರೆ ಒಂದಷ್ಟು ವೇದಿಕೆಗಳಿಗೆ ಹೋಗಿ, ಒಂದಷ್ಟು ಶಿಬಿರಗಳಿಗೆ ಹೋಗಿ, ಅಲ್ಲಿ ನವೀನ್ ಪಿಲಾರ್ ಎಂಬ ವ್ಯಕ್ತಿ ಮತ್ತು ಅವರ ತಂಡ, ಇಡೀ ತಂಡದ ಕೆಲಸ ಬಾಲ್ಯದಿಂದ ಮಕ್ಕಳಲ್ಲಿ ಚಿತ್ರಾಸಕ್ತಿಯ ಬಗ್ಗೆ ವಿಶೇಷವಾದಂಥ ಒಲವನ್ನು ಕೊಡೋದ್ರ ಮೂಲಕ ನಿಮಗೆ ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಅಡಿಪಾಯ ಇಡಲಿಕ್ಕೆ ಕೂಡ ಈ ಚಿತ್ರಕಲೆ ಸಹಕಾರಿಯಾಗ್ತದೆ. ವೇದಿಕೆಯಲ್ಲಿರುವಂಥ ನಾರಾಯಣ್ ಕುಂಪಲ್ ಅವರು ಇರ್ಬೋದು, ವಿಜಯ್ ಕಿಲ್ಲೆ ಅವರು ತಮ್ಮ ಅನುಭವವನ್ನು ಹೇಳಿದ್ದಾರೆ. ನಾನು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ನನ್ನ ಮನೆಯಲ್ಲಿ ಒಬ್ಬ ಚಿತ್ರಗಾರ ಇದ್ದಾನೆ. ನಮ್ಮ ವಠಾರದಲ್ಲಿ ನಮ್ಮ ಮನೆಯನ್ನು ಹೇಗೆ ಹುಡುಕುವುದಂತ ಹೇಳಿದರೆ, ನನ್ನ ಮನೆಯ ಪಾಗರ ಏನು ಹೇಳ್ತಾರೆ, ಕಂಪೌಂಡ್ ಹಾಲಿನಿಂದ ಹಿಡಿದು ನನ್ನ ಮನೆಯ ಒಳಗಡೆ ನಮ್ಮ ಚಿಕ್ಕ ಮನೆ ಪುಟ್ಟ ಕುಟೀರ, ಇಡೀ ಮನೆ ನಮ್ಮದು ಚಿತ್ರ ವಿಚಿತ್ರ ಚಿತ್ರಗಳು. ಆ ಚಿತ್ರದ ಅರ್ಥವೇ ಗೊತ್ತಾಗುವುದಿಲ್ಲ. ನನ್ನ ಮಗ, ನಮಗೆ ಗೊತ್ತಿರಲಿ, ಇಲ್ಲಿ ಕೂತ್ಕೊಂಡಿರುವಂತಹ ಕಿಲ್ಲೆಯವರೊಂದು ಮಾತನ್ನು ಹೇಳಿದರು. ನಾವೆಲ್ಲರೂ ಈಗ ನಮಗೆ ಕಾನ್ಸಂಟ್ರೇಷನ್ ಬೇಕು, ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿ ಬೇರೆ ಬೇರೆ ಹವ್ಯಾಸಗಳನ್ನು ನಾವು ರೂಢಿಸ್ಕೊಳ್ತೇವೆ. ಯಾವಾಗ ಚಿತ್ರಕಲೆ ಒಂದು ಬಿಂದು ಹಾಕಿ ಆ ಬಿಂದುಗೆ ಒಂದು ನೀವು ಕಲರ್ ಕೊಟ್ಟು ಅಥವಾ ನಿಮ್ಮ ಇಮ್ಯಾಜಿನೇಷನಲ್ಲಿ ಮಾಡಿದರೂ ಕೂಡ ಅದೊಂದು ವಿಶೇಷವಾದಂಥ ಚಿತ್ರವಾಗುತ್ತೆ. ನಾನೊಂದು ಕೌನ್ಸಿಲಿಂಗ್ ಫೀಲ್ಡಲ್ಲಿ ಕೆಲಸ ಮಾಡಿರುವ ಆಧಾರದಲ್ಲಿ ಹೇಳೋದು, ನಾವು ಹಿಪ್ನೋಟೈಸ್ ಮಾಡುವಂಥದ್ದು ಅಥವಾ ಮಕ್ಕಳಿಗೆ ಹೆತ್ತವರಿಗೆ ಕೌನ್ಸಿಲಿಂಗ್ ಮಾಡುವಾಗ ಹೇಳ್ತೇವೆ, ನೀವು ಈ ಬಿಂದನ್ನೇ ಗುರುತಿಸಿ ಅಂತ ಹೇಳಿ. ಅದೇ ಆ ಬಿಂದನ್ನು ಒಬ್ಬ ಚಿತ್ರಕಲೆಗಾರರ ಹತ್ರ ಕೊಟ್ಟರೆ ಅದು ಚಿತ್ರ ವಿಚಿತ್ರವಾದಂತಹ ಒಂದು ಸಂದೇಶವನ್ನು ಕೊಡ್ತದೆ. ನಾನು ಯಾಕೆ ಹೇಳಿದಂತ ಹೇಳಿದರೆ, ನಮ್ಮ ಮನೆಯಲ್ಲಿರುವಂಥ ಕೂಡ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈಗ ಹದಿಹರೆಯದಲ್ಲಿದ್ದಾನೆ, ಆದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಬಹಳ ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಪೋಷಕರೆಲ್ಲ ಬಹುಶಃ ನೀವೆಲ್ಲ ಪುಣ್ಯವಂತರು. ನಿಮ್ಮ ಮಕ್ಕಳಿಗೆ ಯಾವ ಒಂದು ಹವ್ಯಾಸ ಇಲ್ಲದಿದ್ರೂ ಈ ಹವ್ಯಾಸ ಇದ್ದರೆ ಅದನ್ನು ಯಾರಾದರೂ ಒಂದು ಸೂಕ್ತವಾದಂಥ ಗುರುಗಳ ಮೂಲಕ ಅವರಿಗೆ ತರಬೇತಿಯನ್ನು ಕೊಟ್ಟು ಇನ್ನೂ ಸಜ್ಜುಗೊಳಿಸಿ. ತಮಗೆ ಗೊತ್ತಿದೆ, ಇವತ್ತು ಒಂದು ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ, ಮನೆ ಬಿಟ್ಟು ಹೊರಗಡೆ ಹೋಗಿ ಸಂಜೆ ಬರಬೇಕಿದ್ರೆ ಆ ತಂದೆ ತಾಯಿಯ ತಳಮಳ, ಹೆದರಿಕೆ, ಭಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೇಗಿದೆ, ಅದೇ ನಿಮ್ಮ ಮಗುವಿಗೆ ಸ್ವಲ್ಪ ಖರ್ಚು ಮಾಡಿ ಪೆನ್ನು ಆ ಮಗುವಿಗೆ ಬೇಕಾದಂಥ ಚಿತ್ರಕಲೆಗೆ ಪೂರಕವಾಗಿ ಕೊಟ್ಟರೆ ನಾನೇ ನಿಮಗೆ ಜೀವಂತ ಸಾಕ್ಷಿ. ಯಾಕಂತ ಹೇಳಿದರೆ, ನಾನು ಬೇರೆ ಬೇರೆ ನನ್ನ ಕಾರ್ಯನಿಮಿತ್ತ ಡೆಲ್ಲಿ ಅಲ್ಲಿ ಇಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇರ್ತೇನೆ. ನನಗೆ ಈಗಲೂ ಕೂಡ ಕಳೆದ 3 ದಿವಸದಿಂದ ಬ್ಯುಸಿ ಇರುವಾಗ ನನ್ನ ಮಗ ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡೋಗ್ಲೇ ಗೊತ್ತು, ನಿನ್ನೆ ಶಿವರಾತ್ರಿ, ಶಿವನ ಕೆಳಗೆ 1-2 ಕೈಗಳೆಲ್ಲ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಅಂಥ ಮಕ್ಕಳು ದುರಭ್ಯಾಸಗಳ ಕಡೆ, ಕಿಲ್ಲೆಯವರು ಹೇಳಿದ್ದನ್ನು ನಾನು ಆ ಸತ್ಯವನ್ನು ಒಪ್ಪಿಕೊಳ್ತೇನೆ, ಅವರಿಗೆ ಅಂಥ ದುಶ್ಚಟಗಳಿಂದ ಕೂಡ ಹೊರಗಡೆ ಬರಲಿಕ್ಕೆ ಈ ಚಿತ್ರಕಲೆ ಪೂರಕವಾಗ್ತದೆ. ಮಕ್ಕಳಲ್ಲಿ ಅನುಭವ ನೀವು ಹೇಳಿರ್ಬೋದು. ಇವತ್ತು ಬಹುಶಃ ನನಗೆ ಅನ್ನಿಸ್ತದೆ, ನಿಮಗೆ ಯಾವುದು ಪ್ರಕೃತಿಯ ಬಗ್ಗೆನ ಚಿತ್ರದ ಒಂದು ವಿನ್ಯಾಸವನ್ನು ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಪ್ರೆಸೆಂಟ್, ಇಲ್ಲಿ ಪೋಷಕರು, ನಾನು ಒಬ್ಬಳು ತಾಯಿಯಾಗಿರೋದ್ರಿಂದ ನಿಮ್ಮಲ್ಲಿ ಒಂದು ಸಂದೇಶ, ನಿಮ್ಮ ಮಕ್ಕಳು ತುಂಬ ಡೆಸ್ಪರೇಟ್ ಆಗಿರ್ತಾರೆ, ಮನೆಯಲ್ಲಿ ಆಟಿಟ್ಯೂಡ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ಇಂಥ ಚಿತ್ರಕಲೆ ಇರುವಾಗ ಒಂದು ಚಿತ್ರ ಬಿಡಿಸು ಅಂತ ಹೇಳಿ. ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಿದೆ ಆ ಚಿತ್ರ ನಿಮಗೆ ತಿಳಿಸ್ತದೆ. ನೀವೇನು ಯಾರೋ ಒಬ್ಬ ಕೌನ್ಸಿಲರ್ ಹತ್ರ, ಡಾಕ್ಟರ್ ಹತ್ರ ನೀವು ಟ್ರೀಟ್ಮೆಂಟಿಗೆ ಹೋಗಬೇಕಾಗಿಲ್ಲ. ಆ ಮಗುವಿಗೆ ಚಿತ್ರ ಗೊತ್ತಿರಲಿ ಗೊತ್ತಿರೋದಿರಲಿ, ಅವನಿಗೆ ಚಂದ ಮಾಡಿ, ಅಥವಾ ಹೆಣ್ಣು ಮಗುವಿಗಾಗಲಿ ಗಂಡು ಮಗುವಿಗಾಗಲಿ ಒಂದು ಪೇಪರನ್ನು, ಒಂದು ಪೆನ್ಸಿಲನ್ನು, ಅಥವಾ ಆ ಮಗು ಯಾವುದು ಕಲರನ್ನು ಇಷ್ಟಪಡ್ತದೆ ಕೊಟ್ಟು ಬಿಡಿ. ಆ ಮಕ್ಕಳ ಮನದ ಭಾವನೆಗಳನ್ನು ನಿಮಗೆ ಅರ್ಥ ಮಾಡಲಿಕ್ಕೆ, ನಿಮಗೆ ಅರ್ಥ ಆಗದಿದ್ದರೆ ಅದಕ್ಕೋಸ್ಕರವೇ ನವೀನಣ್ಣನಂತಹ ಅವರ ಇಡೀ ತಂಡ ಇದೆ. ಬಹುಶಃ ಅದನ್ನು ಶಿಕ್ಷಕರು ಕೂಡ ಹೇಳ್ಬೋದು.
ಆ ಚಿತ್ರ ಮಗುವಿನ ಮನಸ್ಸಿನ, ಯಾಕಂದರೆ ನಮಗೆ ಹೇಳ್ಬೋದು ಎಂಕಾಯಿ ಅಂಚಮಂತೆ ನೋತೆ ಖಂಡನಿ ಯಾಕೆ ಬೊಡೆದಿನ ಅರಿಯಲು ಅಂತೇಳಿ. ಮಕ್ಕಳಿಗೆ ಇದನ್ನು ಹೇಳಿಕೊಳ್ಳಿಕ್ಕೆ ಕೂಡ ಸೂಕ್ತವಾದಂಥ ಸಂವಹನ ಕಲೆ ಈ ಚಿತ್ರಕಲೆ. ಮಕ್ಕಳಿಗೆ ಅನಿಸ್ಬೋದು ನಾವು ಚಿತ್ರ ಮಾಡಿದರೆ ಏನು ಆಗ್ಬೋದು ಅಂತೇಳಿ. ಮಕ್ಕಳೇ ನೋಡಿ, ಇವತ್ತು ಎಲ್ಲ ಕಡೆಯಲ್ಲಿ ಸಾಧನೆ, ಪುಟ್ಟ ಪುಟ್ಟ ಮಕ್ಕಳಿದ್ದೀರ. ನಿಮ್ಮ ಇವತ್ತು ಮಾಡಿದಂಥ ಜಿಲ್ಲಾ ಮಟ್ಟದ ಚಿತ್ರಕಲೆ ನಾಳೆ ರಾಜ್ಯ ಮಟ್ಟಕ್ಕೂ ಆಯ್ಕೆ ಆಗ್ಬೋದು. ಯಾರೋ ಒಬ್ಬ, ನಾವು ಬೇರೆ ಬೇರೆ ಸಮಾಜದ ಕ್ಷೇತ್ರದಲ್ಲಿ ನೋಡ್ತಾ ಇರ್ತೇವೆ ಮಕ್ಕಳೇ, ನಿಮ್ಮ ಭಾವನೆಗಳನ್ನು, ನಿಮ್ಮ ಮನಸ್ಸಿನಲ್ಲಿರುವಂಥ ಚಿತ್ರವನ್ನು, ಅದನ್ನು ನೀವು ಮಸ್ತಕದಿಂದ ನಿಮ್ಮ ಪೇಪರಲ್ಲಿ ಹಾಕಿದಾಗ ಯಾರಿಗೂ ಆ ಚಿತ್ರದಲ್ಲಿ ಒಂದು ಒಳ್ಳೆಯ ಸಂದೇಶ ಕಂಡಾಗ ನಿಮ್ಮ ಚಿತ್ರ ಖಾಲಿ ಅವರಿಗೆ ತೋರಿಕೆಗೋಸ್ಕರ ಮಾತ್ರ ಹೋಗುವುದಿಲ್ಲ. ಇವತ್ತು ಎಷ್ಟೋ ಕಲಾವಿದರು ನೀವು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ಹುಸೇನ್ ನಾವು ಕೇಳಿದ್ದೇವೆ, ಅವರ ಒಂದೊಂದು ಚಿತ್ರ ಲಕ್ಷಗಟ್ಟಲೆ. ಭಾರತದಲ್ಲಿ ಆ ಕ್ರೇಜ್ ಇಲ್ಲದಿದ್ರು ವಿದೇಶಗಳಲ್ಲಿ ಇವತ್ತು ಭಾರತ ಕೂಡ ಸಂಸ್ಕೃತಿ ಕಲೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲಿಯಾದರೂ ನಿಮ್ಮ ಒಂದು ಚಿತ್ರ ಕ್ಲಿಕ್ ಆದರೆ ಅದು 1000ದಿಂದ 10,000 ಬಿಟ್ಟು 50ರಿಂದ 1,00,000 ತನಕ ಕೂಡ ಹೋಗ್ಬೋದು. ಅಲ್ಲಿ ನಿಮ್ಮ 100% ಬೇಕಾಗ್ತದೆ. ಅದು ಯಾವುದೇ ಚಿತ್ರ ಆಗಿರಲಿ, ನೀವು ಮಾಡುವ ಚಿತ್ರ ಬರೀ ನಿಮಗೆ ನಿಮ್ಮ ಪೇರೆಂಟ್ಸು ಅಥವಾ ಗೂಗಲಲ್ಲಿ ಯೂಟ್ಯೂಬಲ್ಲಿ ಇವತ್ತು ಈ ರೀತಿ ಮಾಡಿದ್ರಲ್ಲ, ನಿಮ್ಮ ಭಾವನೆಗಳನ್ನು ಅದಕ್ಕೆ ಜೋಡಿಸಿ. ನಾನು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೇನೆ, ನನಗೊಂದು ಅರ್ಧ ಗಂಟೆ ಕಾಂಪಿಟೇಷನ್ ಇದೆ, ಒಳ್ಳೆ ಪ್ರಕೃತಿ, ಒಂದು ಗುಡ್ಡ, 4 ತೆಂಗಿನ ಮರ, ಒಂದು ನದಿ ಯಾವುದೋ ಹೋಗ್ತಾ ಇದೆ, ಅದರ ಜೊತೆಯಲ್ಲಿ ಅದು ಪ್ರಕೃತಿ. ನಿಮ್ಮ ಫೀಲಿಂಗ್ಸನ್ನು, ನನಗೆ ನೇಚರ್ ಅಂದರೆ ಯಾವ ರೀತಿ ಇರಬೇಕು, ನಮಗೆ ಒಂದು ಕಾನ್ಸೆಪ್ಟ್ ಇರ್ತದೆ, ನನಗೆ ಗ್ರೀನರಿ ಅಂದರೆ ಯಾವ ರೀತಿ ಇರಬೇಕು, ಅದಕ್ಕೆ ನೀವು ಪೇರೆಂಟ್ಸ್ ಸಪೋರ್ಟ್ ಮಾಡಿ. ಮಕ್ಕಳು ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿರ್ತಾರೆ. ಬಹುಶಃ ಈಗಾಗಲೇ ನಮ್ಮ ನಾರಾಯಣ್ ಕುಂಪಲ್ ಅವರು ಹೇಳಿದಾಗೆ ವಿದ್ಯೆಯನ್ನು ಯಾರಿಗೂ ಕೂಡ ಕದೀಲಿಕ್ಕೆ ಆಗೋದಿಲ್ಲ. ಕವಿ ಕಾಣದನ್ನು, ರವಿ ಕಾಣದನ್ನು ಒಬ್ಬ ಕಲೆಗಾರ ಕಾಣ್ತಾನೆ ಅಂತ ಹೇಳಿ ನಾವು ಸಾಹಿತ್ಯದಲ್ಲಿ ಹೇಳ್ತೇವೆ. ಒಬ್ಬ ಕವಿಗೆ ಪದಪುಂಜಗಳನ್ನು ಜೋಡಿಸಿ ಕವಿತೆ ಬರಿಬೋದು, ಆದರೆ ಒಬ್ಬ ಕಲಾವಿದನ ಚಿತ್ರ ಮತ್ತು ಅವನ ಕುಂಚದಲ್ಲಿ ಅರಳಿದಂಥ ಚಿತ್ರ ಇಡೀ ಜೀವನದ ಸಂದೇಶವನ್ನು, ಅವನ ಮನಸ್ಸಿನ ಭಾವನೆಗಳನ್ನು, ಅವನು ಮುಂದೆ ಯಾವ ರೀತಿ ಆಗಬಹುದು ಎಂಬುದನ್ನು ಕೂಡ ಇವತ್ತು ಚಿತ್ರಕಾರರಿಂದ, ಕಲಾವಿದರಿಂದ ಮಾತ್ರ ಸಾಧ್ಯ. ಅಂತ ಒಬ್ಬ ಅದ್ಭುತ ಕಲಾವಿದರಾಗಿ ನೀವೆಲ್ಲ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ. ಜೊತೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಸಂಸ್ಕಾರ, ಜಾತಿ ಧರ್ಮ ಯಾವುದೇ ಇರಲಿ, ನಿಮ್ಮ ಸಂಸ್ಕಾರವನ್ನು ಕಲೀರಿ. ಈಗಾಗಲೇ ನಾರಾಯಣಣ್ಣ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಇದೇ ದುರ್ಗಾ ವಾಹಿನಿಯಲ್ಲಿ ಬಾಲಗೋಕುಲ ಮತ್ತು ಭಜನಾ ತರಬೇತಿಗಳನ್ನು ಮಾಡುವಂಥ ಒಂದು ಸದುದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಆದಿತ್ಯವಾರದ ದಿವಸ ಎಲ್ಲ ಪೋಷಕರು, ಎಲ್ಲಿಂದ ಕೂಡ ಆಗ್ಬೋದು, ಇದ್ದಂಥ ಪೋಷಕರು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ, ಇವತ್ತು ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನವೀನಣ್ಣ ಅಂತ ಒಬ್ಬ ಕಲಾವಿದ ನಮ್ಮ ಊರಲ್ಲಿದ್ದು ಕೂಡ ತೆರೆಮರೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಆ ಪರಿಸರದಲ್ಲಿ ಬಹುಶಃ ನಾಡಿದ್ದು ಜಾತ್ರೆಗೆ ಕೂಡ ಸ್ವಲ್ಪ ಕಿಟ್ಟಲ್ಲಿ ಉಳಿದಿರ್ತದೋ ಏನಂತ ನನಗೆ ಗೊತ್ತಿಲ್ಲ, ಅಂಥ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಅಲ್ಲಿ ಸಮಸ್ಯೆ ಆಗಲಿ ಆ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವಂತಹ ಒಂದು ಯುವಕ ಮಂಡಲದ ಜೊತೆ ಈ ಒಂದು ಮಹಿಳಾ ಮಂಡಲದಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಾನು ವಿಶೇಷವಾಗಿ ನವೀನಣ್ಣನಿಗೆ ಅಭಿನಂದನೆಗಳು. ಮತ್ತು ಆ ಕಲಾವಿದನನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆಯ ಕಾರ್ಯಕ್ರಮಗಳು ಅಥವಾ ಏನಾದರೂ ಸಭೆ ಸಮಾರಂಭಗಳು ಬೇಕಾದಾಗ, ನಾನು ಇತ್ತೀಚೆಗೆ ಒಂದು ಸಮುದಾಯದ ಅಮೃತ ಮಹೋತ್ಸವದಲ್ಲಿ ಅವರ ಕಲಾ ಚಾಪುಣ್ಯತೆಯನ್ನು ನೋಡಿದ್ದೇನೆ. ಯಾನು ಕಾಲೇಜ್ ಉಡುಪನಾಗ ಸ್ಪೋರ್ಟ್ಸ್ ಉಡಿತ್ತೆ ಆಂಡ ನಾನು ಒವೇ ಕಲ್ಚರಲ್ ಆಕ್ಟಿವಿಟೀಸ್ ರಿಜ್ಜಾಂಡು ಅಣ್ಣ ನವೀನ್ ಪಿಲ್ಲರ್ ನಾನು ಈ ಒಂದು ಕಲೆಗೆ ಸೇರ್ಪಾರು. ಐಕ್ಲ ಮೂಲ ಕಾರಣ ನಾನು NSS ಸೇರೋ ಕಾರಣ ಸುನೀಲ್ ಮೂಲೆ ಒಳ್ಳೆಯರಲ್ಲ ಒಟ್ಟಿಗೆ ಎನ್ನ ಆಪ್ತ ಮಿತ್ರೆ ಅರ್ನ ಒತ್ತಾಯಗೆ ನಾನು NSS ಸೇರಿನಿಟ್ಟು ಹತ್ರ NSS ಎಡೆಡ್ಡೆ ಕಾರ್ಯಕ್ರಮ ಒಂದು ಪುಣು ಐಕೆ ನಾನು ಒತ್ತಾಯಪೂರ್ವಕವಾದ ನವೀನ್ ಪಿಲ್ಲರ್ ಸೇರ್ಪದು ಯಾನೊಂದು ಎಲ್ಲ ಕಲಾವಿದೆ ಒಂದು ತೊಜ್ಪದು ಕೊರ್ರೆ ನಾ ಪ್ರತಿಭೆನ ಮಿತ್ತಕನಾರ ಅವಕಾಶ ಮಲ್ತಿನಾರ ಐ ಕಾರ್ಯಗೂ ಸುರುಕಾದು ಸೊಲ್ಮೆ ಸಂದೆ ತಲುಪ ಅಂಚೆನೆ ಯಾನು ಪ್ರತಿ ವರ್ಷ ಗುರು ಪೂರ್ಣಿಮೆದ ದಿನ ಸುನೀಲ್ ಬೊಕ್ಕ ನವೀನ್ ಪಿಲ್ಲರ್ ಮೇರೆಗೆ ಏಪಲ ಕಾಂಡಲ ಹಾಕದೊಂಜಿ ವಾಟ್ಸಪ್ ಮೆಸೇಜ್ ಮಲ್ಪೆ ದಯಪಂಡ ಏನೊಂಜಿ ಕಲಾವಿದ ಇನಿ ಯಾನೊಂಜಿ ಚಲನಚಿತ್ರ ನಟೆ, ರಂಗಭೂಮಿ ನಟೆ, ಸೀರಿಯಲ್ ನಟೆ ಅದು ಉಪ್ಪೆರ್ಲೆ ಐಕ್ ಮೂಲ ಅಲ್ತಿರ್ದು ಬರ್ತೀನಿ ಪನ್ಪೆ ಬೊಕ್ಕ ಯಾನು ಬೇತಕಲೆಗೆ ಹೆಚ್ಚ ಪಾತಿರ್ ದಯವಣ ಇಂಕ್ ದಾಲ ಗೊತ್ತುಜಿ ಕಲೆತ ಬಗ್ಗೆ ಆಂಡ ಒಂಜಿ ಎನ್ನ ಮನಸ್ಸಿಡಿತೀನಿ ಒಂಜಿ ನಿಕ್ಲೆ ತೆರಿಪಾದು ಈ ಪಾತ್ರ ಮುಗಿಪೆ
ಜೋಕುಲೆಗ್ ಈ ಒಂದು ಅವಕಾಶ ತೆಗೆದಿನ ಮಲ್ಲ ಒಂಜಿ ಪುಣ್ಯ ಅಂತ ಪನೋಡು ದಾಯಪಂಡ ಎಂಕುಲುಪ್ಪುನಾಗ ಎಂಕಲೆಗ್ ಇಂಚಿನ ಅವಕಾಶ ಇಜ್ಜಾಂಡು ಓಲ್ಲ ಸ್ಪರ್ಧೆ ಬಂದು ಬಾರಿ ಕಮ್ಮಿ ಇತ್ತೀನಿ ಇಂಚ ಅವು ಸ್ಪರ್ಧೆ ಅಂದು ಓಲ ಇಜ್ಜಾಂಡು ಇತ್ತೆ ರಿಯಾಲಿಟಿ ಶೋ ಟಿವಿಡ್ ಬರೋದುಂಡು ಅವಳು ಸ್ಪರ್ಧೆಲೇನು ಮಲ್ಪೇರು ಅದಕ್ಕೋಸ್ಕರ ಇನ್ನೊಂದು ಅಕ್ಲೆಗೆ ಅವಕಾಶ ಈ ಅವಕಾಶಗೆ ಅಕ್ಲಿರ್ದೆ ದಾಲ ಮಲ್ಪೇರು ಅಬ್ಜಿ ಅಕ್ಲೆ ಇಲ್ಲದ ಅಕ್ಕಲು ದಯ ಮಲ್ತದ ಓಲೆ ಎಂಚಿನೇ ಕಾರ್ಯಕ್ರಮ ಪಡು ಹೂವೇ ಸ್ಪರ್ಧೆ ಪಡು ಅಕ್ಲೆನ್ ಲೆತ್ತೊಂಬೋದು ಅಕ್ಲೆಗೆ ಒಂದು ಅವಕಾಶ ದೆತ್ತುಕೊರ್ಲಿ ಬೊಕ್ಕ ಇಂದುವೇ ಐತೆ ಚಿತ್ರಕಲೆನೇ ಬಂದು ಬತ್ತೊಚ್ಚಿ ದಯಪಂಡ ಜೋಕುಲೆಗ್ ಅಕ್ಲನ ಪ್ರತಿಭೆ ಒಯ್ಟುಂಡು ಬಂದು ಏರೆಲ್ಲ ಗೊತ್ತುಜ್ಜಿ ಐಕ್ ಪ್ರತಿಯೊಂದಕ್ಕೆ ಸೇರಲ್ಲ ಶಾಲೆ ಡುಪ್ಪನಾಗ ಒಂಜಿ ಸ್ಪೋರ್ಟ್ಸ್ ಇತ್ತು ಐಕ್ ಸೇರಲ್ಲ ಕಲ್ಚರಲ್ ಆಕ್ಟಿವಿಟಿ ಇದೆ ಡ್ರಾಮಾ ಉಂಡು ಅತನ ಇಂಚೆ ಚಿತ್ರಕಲೆ ಉಂಡು ಅತನ ಕರಾಟೆ ಉಂಡು ಅತನ ಮ್ಯೂಸಿಕ್ ಕ್ಲಾಸ್ ಉಂಡು ಒಯ್ಕೊಂಡು ಐಕ್ ಮಾತೆಕ್ಲೆ ಸೇರಲ್ಲ ಅಕ್ಕಲನ ಪ್ರತಿಭೆ ಒಯ್ಟುಂಡು ಒಂದು ಗುರುತಿಸಾದು ಅಕ್ಕಲು ಓವೇನು ಕಂಟಿನ್ಯೂ ಮಲ್ಪೇರ ಎಡ್ಡೆ ಓವೇನು ಕೊನಪೇರ ಅವೇನು ಅಕ್ಲೇನು ಕಂಟಿನ್ಯೂ ಮಲ್ಪಾಲೆ ಅವು ಖಂಡಿತ ಅಕ್ಲೇನು ಮಿತ್ತದೇರ್ಪುಣು ಐಕೇನು ಉದಾಹರಣೆ ಯಾನಂದೇ ಪನೋಲಿ ಎಂಕ್ ನಿಜವಾದ ಯಾನ್ ಆಕ್ಟರ್ ಆಪ ಅಂದ್ ಕನ್ನಟ್ಲೆ ಎನ್ನು ದುಪ್ಪ ಅಂದು ಅಂಚಿನ ಆಕ್ಟರ್ ಅದು ಬೈದೆತ್ತೆ ಬೊಕ್ಕೊಂಜಿ ಪಂಪ ಜೋಕ್ಲೆಗ್ ದಯ ಮಲ್ತದ್ದು ಮೊಬೈಲ್ನೊಂಜಿ ದೂರದಿಲ್ಲ ಇಂದು ಎನ್ನ ಒಂಜಿ ಆಪ್ತ ಸಲಹೆ ಎಂದೆಂದಲೆ ಕೊರ್ಲೆ ಮೊಬೈಲ್ ಕೊರಚಿಂದ ಪನ್ಪುಜೆ ದಯಮಾಡ ಕೆಲವು ಎಡೆಡ್ಡೆ ವಿಷಯ ಏನು ತೂಯರು ಮೊಬೈಲ್ ಕೊರ್ಲೆ ಆಂಡ ಮೊಬೈಲ್ ಕೊರ್ನಾಗ ಅಕಲ ಕೈತಲ್ಲಿ ನಿಕಲು ಕುಲ್ಲುಲಿ ಇತ್ತೆ ಯೂಟ್ಯೂಬ್ಡು ಮಸ್ತ್ ವಿಷಯ ಎಲ್ಲ ಬರ್ಪುಂಡು ಎಡ್ಡೆ ವಿಷಯ ಎಲ್ಲ ಬರ್ಪುಂಡು ಆಳು ವಿಷಯ ಎಲ್ಲ ಬರ್ಪುಂಡು ಆ ಎಡ್ಡೆ ವಿಷಯ ದೆತೋನ್ಲಕ ನಿಕುಲು ಅಕಲ ಕೈತಲ್ಲಿ ಕುಲ್ಲಿ ಕೆಲವು ಇತ್ತೆ ಚಿತ್ರಕಲೆ ಬೋಡ ಆತನ ನೃತ್ಯ ಬೋಡ ಆತನ ಸಂಗೀತ ಐತ ಬಗ್ಗೆ ತೂಯರ ಕೊರ್ಲೆ ಆತನ ಆನ್ಲೈನ್ ಕ್ಲಾಸ್ ಆನಗ ಕೊರ್ಲೆ ಮೊಬೈಲ್ ಬೊಕ್ಕ ನಿಕುಲು ಬೇಲೆ ಮಲ್ಪರುಂಡು ನೆರಕರ ತಕಡ ಪಾತೆರುಂಡು ಆತನ ಒಡೆನ ಪೋದು ಬರ್ರುಂಡು ಬಂದು ಮೊಬೈಲ್ ಕೊರ್ದು ಜೋಕುಲು ಗೊಬ್ಬು ಬಂದು ಪೋಚಿ ಹೌದಾಯ ಮಲ್ತದ ಒಂಜಿ ಪನೊಂದಿಲ್ಲ ಬೊಕ್ಕ ನಾನೊಂಜಿ ವಿಷಯ ಮಾತೇರ್ಲ ಒಂಜಿ ದಯ ಮಲ್ತದೆ ನೀರು ಕರೆಂಟ್ ಬೊಕ್ಕ ಆಹಾರ ಇನ್ನೇನೊಂಜಿ ವೇಸ್ಟ್ ಮಲ್ಪೊಚ್ಚಿ ಹೆಚ್ಚಿನಕ್ಲೆಗೆ ಅವೊಂಜಿ ತೆರಿದುಂಡ ಇಜ್ಜ ಗೊತ್ತುಜಿ ಪೋಯಿನ ಅವಳು ಸ್ವಿಚ್ ಬಾಡಿಯಾಡ ಅವಲೆ ಫ್ಯಾನ್ ತಿರ್ಗೊಂದೆಪ್ಪು ಲೈಟ್ ತಿರ್ಗೊಂದೆಪ್ಪು ಬೊಕ್ಕ ನಮ್ಮ ಕೇಬಿದಕ್ಲೆ ನೆನಪ ಕರೆಂಟ್ ಇಜ್ಜಿಂದು ಆ ಕರೆಂಟನ್ನು ಒಂಜಿ ಜಾಗ್ರತೆ ಮಲ್ತಾನೆ ಎಲ್ಲ ನಂಗೆ ಮಾತೇರೆಲ್ಲ ಕರೆಂಟ್ ಸಿಕ್ಕನು ಬೊಕ್ಕೊಂಜಿ ನೀರು ಪೋಯಿನ ಅವಳು ಪೂರ ನೀರು ಆನ್ ಮಲ್ತಿದ್ದೀರಿ ಯಾನು ಮಸ್ತ್ ಕೊಡಿ ಹಿಡ್ದುಪೆ ಅವಿನ ಬಂದು ಮಲ್ಪುಜೇರಿ ಅವು ಅವಲೇ ನೀರು ಪೋಂದೆಪ್ಪುನು ದಯ ಮಲ್ತೆ ನೀರಿನೊಂಜಿ ವ್ಯರ್ಥ ಮಲ್ಪು ನಂಗೊಂದು ದಕ್ಷಿಣ ಕನ್ನಡದಕ್ಲೆ ಗೊತ್ತಾಗ್ಜಿ ಉತ್ತರ ಕರ್ನಾಟಕ ಪೋಂಡ ಸರಿ ಗೊತ್ತಾಗು ನೀರು ವ್ಯವಸ್ಥೆ ಏತು ಬಂಗೊಂಡು ನೀರು ಬೊಕ್ಕೊಂಜಿ ಆಹಾರ ಪೋಯಿನ ಅವಳು ಎಲ್ಲೆಲ್ಲೇ ಜೋಕ್ಲೆಗಿಲ್ಲ ಪ್ಲೇಟ್ ಬತ್ತನಾಗ ಪಾಡ್ಮೆ ಬಂದ್ಪೇರು ದಾಲಾಪ್ ಜಾಯ್ ತಿನ್ಪೆ ಪಾಡಂದು ದುಮ್ಮು ಟೈಮ್ ಎಂಚೇತನ ಮಾಡ ಜೋಕ್ಲಿಂದ ಅಪ್ಪನಕ ತಿನ್ನೋಂತೇರಿ ತವಲ ತಿನ್ಪುಜೇರು ದಯಬಣ್ಣ ಮಾತಾಡಲಿ ಇಲ್ಲಾಡು ಗಮ್ಮತ್ತುಂಡು ಆಂಡ ಆಹಾರನ ವೇಸ್ಟ್ ಮಲ್ಪುಜೆ ನಿಖಿಲ ಇಲ್ಲಾಡು ಓಣ ಫಂಕ್ಷನ್ ಮಲ್ತಾರಂದ ಆಂಡ ಒರಿನ ಆಹಾರನ ಒಲಾಂಡ ಒಂಜಿ ಪಾಪದ ಅಕ್ಲೆಗೆ ಎತೋ ಜನ ಬಂಜಿಗಿಜ್ಜನ ಅಕ್ಲೆ ಕೊರ್ಲೆ ನನ್ನ ಒಂಜಿ ಪಾತೆರ ದಾದ ಬಂಡ ಮೈದಾ ಸಕ್ಕರೆ ಉಪ್ಪು ನಾನು ಪೋಯಿನವ್ಳು ಮಾತಾಡಲಿ ಈ ರಡ್ಡು ವಿಷಯ ಪನ್ಪೆ ಮೈದಾ ಸಕ್ಕರೆ ಉಪ್ಪು ಇನ್ನೇನು ದಯ ಮಲ್ತದ ಬುಡ್ಲಿ ಜೋಕುಲ ಆರೋಗ್ಯಗೋಸ್ಕರ ದಯಬಂಡ ನಮ್ಮ ಪೋದು ನೂಡಲ್ಸ್ ಫ್ರೈಡ್ ರೈಸ್ ಪೂರ ತಿನ್ಪ ಅವು ಮಲ್ಪುನು ಮೈದಾಡೆ ನಿಕ್ಲೆಲ್ಲ ಗೊತ್ತುಪ್ಪು ಆಂಡ ದಯ ಮಲ್ತದ ನನವರ ಈ ವಿಷಯ ಕೆಬಿಗೆ ಬಾಡೋದಿಲ್ಲ ದಯಬಂಡ ನಾನು ತೆರಿದಿನ ವಿಷಯ ನಾನು ಕ್ಯಾಟ್ರಿಂಗ್ ಸಂಸ್ಥೆ ಬೇಲೆ ಮಲ್ಪುನಿಟ್ಟು ಆ ಥರ ಪನ್ಪಿನಿ ಮೈದಾ ಉಪ್ಪು ಪೊಡಿ ಉಪ್ಪು ಬೊಕ್ಕ ಸಕ್ಕರೆ ಈ ಮೂಜಿನ ಬುಡ್ದು ಜೋಕುಲ ಆರೋಗ್ಯ ರಕ್ಷಣೆ ಮಲ್ಪಾರೆ ನೆಕ್ ಮೂಲ ಜವಾಬ್ದಾರಿ ಇಲ್ಲದ ಕುಲು ಈತ ಬಂದು ಎಂಕಿ ಯಾನ್ ಆ್ಯಕ್ಚುಲಿ ಇದೇ ಕುಲ್ಲುನ ಜನ ಯಾನ್ ಪಿರೋಡ್ ಕುಲ್ಲೋಡಾತಿನೇ ದಾದಾನ ಮೇರು ಮಿತ್ತಕಂತ ಕುಲ್ಲ ಇದು ಅಂಚಾದ ಎಂಕ್ ಮೂಲ ಕುಲ್ಲರ ಅವಕಾಶ ಕೊಡ್ದ ಅಂಚೆನೆ ಎಂಕ್ ಪಾತೆರ ಅವಕಾಶ ಕೊಡ್ದು ಏರ್ಲ ನೆರಂದೆ ತಾಳ್ಮೆಡೆಯನ್ನ ಪಾತೆರಕ್ಕೆ ನೆಕ್ ಧನ್ಯವಾದ ಸೊಲ್ಮೇದು. ಇದೀಗ ಸಾಂಕೇತಿಕವಾಗಿ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ, ಆಮೇಲೆ ಮಕ್ಕಳಿಗೆ ಸ್ಪರ್ಧೆ ಬಳಿಕ ನೀಡ್ತಾ ಇದ್ದೇವೆ. ಮೊದಲು ಭುವನ್ ಶೆಟ್ಟಿ ಬರಲಿ. ಭುವನ್ ಶೆಟ್ಟಿ. ಮುಂದಿನದು ಆದ್ಯ ಲಕ್ಷ್ಮಿ ಅವರಿಗೆ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ. ವಂದನೆಗಳು ಮೇಡಮ್. ಮುಂದಿನದು ಭವಿತ್ ಜೆ ವಿಜಯ್ ಕಿಲೆ ಅವರು ನೀಡ್ತಾ ಇದ್ದಾರೆ. ವಂದನೆಗಳು ಸರ್. ಅದೇ ರೀತಿ ಸಾತ್ವಿ VS ದಿನೇಶ್ ಕುಂಪಲ್ ಅವರು ನೀಡ್ತಾ ಇದ್ದಾರೆ, ನನ್ನ ಗೆಳೆಯ ಆತ್ಮೀಯ. ವಂದನೆಗಳು ದಿನೇಶ್ ಅವರೇ. ಅದೇ ಮುಂದಿನವರು ನಜೀಮ್, ಬನ್ನಿ ಬೇಗ. ನಜೀಮ್ ಇಲ್ವಾ? ಇದೀಗ ರದಿ ಅರುಣ್ ಇದ್ದಾರಾ? ಶಶಿಕಲಾ ಮೇಡಮ್ ಅವರಿಗೆ ನೀಡ್ತಾ ಇದ್ದಾರೆ. ಇವರಿಗೆ ಧನ್ಯವಾದಗಳು ಮೇಡಮ್. ಮತ್ತೆ ಎಲ್ಲರಿಗೂ ನೀಡ್ತೇವೆ. ಇದೊಂದು ಸಾಂಕೇತಿಕವಾಗಿ. ಈಗ ಮುಂದಿನ ನಿರ್ವಹಣೆ ನಾಗಪ್ಪ. ಹಾಗೆ ಇನ್ನು ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಭಾಗವಹಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದನ ಸಲ್ಲಿಸ್ತಾ ಇದ್ದೇನೆ.